ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ವೇಳೆ ವೆಲ್ ವಿಮೆನ್ ಪ್ರೋಗ್ರಾಂ ಅನ್ನು ಉದ್ಘಾಟಿಸಲಾಯಿತು. ಮಂಗಳೂರಿನ ಎಜೆ ಆಸ್ಪತ್ರೆಯು ಪ್ರಾರಂಭವಾದಾಗಿನಿಂದಲೂ ಹೊಸ ಸೌಲಭ್ಯಗಳನ್ನು ಅಳವಡಿಸುತ್ತಾ ಬರುತ್ತಿದ್ದು, ಇದೀಗ ಎಲ್ಲ ವಯೋಮಾನದ ಮಹಿಳೆಯರ ಅಗತ್ಯಗಳನ್ನು ಪೂರೈಸಲು ವೆಲ್ ವುಮೆನ್ ಪ್ರೋಗ್ರಾಂ ಅನ್ನು ವಿಶೇಷವಾಗಿ ಮಹಿಳೆಯರಿಗಾಗಿ ಪ್ರಾರಂಭಿಸಲಾಗಿದೆ. ಮನೆ ಮತ್ತು ಸಮಾಜವನ್ನು ನಡೆಸುವಲ್ಲಿ ಮಹಿಳೆಯರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಅದು ಅವರ ಸಮಯ ಮತ್ತು ಆರೋಗ್ಯದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದೀಗ ಮಹಿಳೆಯರಿಗೆ ವೆಲ್ ವುಮೆನ್ ಪ್ರೋಗ್ರಾಂನಲ್ಲಿ ಸೇರ್ಪಡೆಗೊಳ್ಳಲು ಮತ್ತು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳಲು ಒಂದು ಸದಾವಕಾಶ. ಕಾರ್ಯಕ್ರಮವನ್ನು ಎಜೆ ಆಸ್ಪತ್ರೆಯ ವೈದ್ಯಕೀಯ ಆಡಳಿತ ನಿರ್ದೇಶಕಿ ಡಾ ಅಮಿತಾ ಮಾರ್ಲಾ ಹಾಗೂ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಸ್ತ್ರೀರೋಗ ತಜ್ಞ ಡಾ ಮಂಜುನಾಥ್ ಕಾಮತ್ ಅವರು ಮಹಿಳಾ ಆರೋಗ್ಯದ ಕುರಿತು ಮಾಹಿತಿಯನ್ನ ನೀಡಿದರು. Probably you could have oncosurgeons, prime ministers, leaders at every walk of life. Now the problem here is women in traditional societies like ours, they are expected to balance, they are expected to work at home, cook at home, look after children, bear children, and then also deliver results on the shop floor. This is a real big challenge, and that is creating a new set of problems. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಎಜೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾ ಪ್ರಶಾಂತ್ ಮಾರ್ಲಾ, ಸ್ತ್ರೀರೋಗ ತಜ್ಞೆ ಡಾ ವೃಂದಾ ಶೆಟ್ಟಿ, ಆಂಕೋಲಜಿಸ್ಟ್ ಡಾ ಕವಿತಾ, ಡಾ ಶಾಂತಿ ಕಾಮತ್, ಆಪರೇಷನ್ಸ್ ಮ್ಯಾನೇಜರ್ ಡಾ ಸ್ವಾತಿ ರೈ, ನರ್ಸಿಂಗ್ ಅಧೀಕ್ಷಕರಾದ ಗ್ರೇಸಿ ಡಿಸಿಲ್ವಾ, ಉಪ ನರ್ಸಿಂಗ್ ಅಧೀಕ್ಷಕರಾದ ಶೆಲ್ಲಿ, ರಿಲೇಷನ್ಸ್ ಮ್ಯಾನೇಜರ್ ಲಿಡ್ವಿನ್ ಡಿಸೋಜಾ, ಇತರೆ ವೈದ್ಯರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಶ್ರೀಮತಿ ರೇಷ್ನಾ ಫೆರಾಬೋ ವಂದಿಸಿದ್ರು. ಕುಮಾರಿ ಸಿಮೋನಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕ್ಲಿನಿಕಲ್ ಅಸೆಸ್ಮೆಂಟ್, ಜೀವನ ಶೈಲಿಯ ಬದಲಾವಣೆಗಳ ಕುರಿತು ಸಮಾಲೋಚನೆ, ಫಲಿತಾಂಶ ಆಧಾರಿತ ವಿಧಾನ ಮತ್ತು ಮಹಿಳೆಯರ ಆರೋಗ್ಯವನ್ನು ನಿರ್ವಹಿಸಲು ತರಬೇತಿ ಪಡೆದ ತಜ್ಞರ ತಂಡ ಇತ್ಯಾದಿಗಳು ವೆಲ್ ವುಮೆನ್ ಕಾರ್ಯಕ್ರಮದ ಮುಖ್ಯಾಂಶಗಳು. ವೆಲ್ ವುಮೆನ್ ಪ್ರೋಗ್ರಾಂನ ಉದ್ಘಾಟನೆಯ ಸಂದರ್ಭದಲ್ಲಿ ವೆಲ್ ವುಮೆನ್ ಆರೋಗ್ಯ ತಪಾಸಣೆ ಪ್ಯಾಕೇಜ್ ಅನ್ನು ಮಾರ್ಚ್ 8ರಿಂದ 22ರವರೆಗೆ 50% ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಾವಣೆಗಾಗಿ 08246613 165 2229165 ಅನ್ನು ಸಂಪರ್ಕಿಸಬಹುದು. ಶರಸಾಲ್ಯಾನ್ ವಿ4 ನ್ಯೂಸ್, ಮಂಗಳೂರು.